ಪುಂಜಾಲಕಟ್ಟೆ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಇದರ 37ನೇ ವರ್ಷದ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ಪುಂಜಾಲಕಟ್ಟೆ ಬಂಗ್ಲೆ ಮೈದಾನದಲ್ಲಿ 2 ದಿನಗಳ ಕಾಲ ನಡೆಯುವ ಪುನೀತ್ ರಾಜ್ಕುಮಾರ್ ಯುವರತ್ನ ಪ್ರಶಸ್ತಿ ಪ್ರೊ ಕಬಡ್ಡಿ ಉತ್ಸವಕ್ಕೆ ಚಾಲನೆ ಹಾಗೂ ನೂತನವಾಗಿ ನಿರ್ಮಾಣಗೊಂಡ ಒಳಾಂಗಣ ಕ್ರೀಡಾಂಗಣದ ಉದ್ಘಾಟನೆ ಶನಿವಾರ ಜರುಗಿತು. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳ್ಳೆಪಾಡಿ ಗುತ್ತು ಅವರು ನೂತನ ಕ್ರೀಡಾಂಗಣವನ್ನು ಉದ್ಘಾಟಿಸಿ ಮಾತನಾಡಿ ಒಳಾಂಗಣ ಕ್ರೀಡಾಂಗಣವನ್ನು ಸುಸಜ್ಜಿತಗೊಳಿಸುವುದರೊಂದಿಗೆ ಶಾಶ್ವತ ಗ್ಯಾಲರಿ ಸಹಿತ ಇತರ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯದ ಕ್ರೀಡಾ ಸಚಿವರೊಂದಿಗೆ ಮಾತುಕತೆ ನಡೆಸಿ 10 ಲಕ್ಷ ರೂಪಾಯಿ ಅನುದಾನ ಒದಗಿಸಲಾಗುವುದು ಎಂದು ಹೇಳಿದರು. ಹಳದಂಗಡಿ ಶ್ರೀ ಸತ್ಯದೇವತೆ ದೇವಸ್ಥಾನ ಆಡಳಿತದ ಶಿವಪ್ರಸಾದ್ ಅಜಿಲಾ ಅವರು ಪ್ರೊ ಕಬಡ್ಡಿ ಪಂದ್ಯಾಟವನ್ನು ಉದ್ಘಾಟಿಸಿದರು. ಕ್ಲಬ್ ಸ್ಥಾಪಕ ಅಧ್ಯಕ್ಷ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂ ತುಂಗಪ್ಪ ಬಂಗೇರ ಅವರು ಮಾತನಾಡಿ, ದೇಶೀಯ ಮಣ್ಣಿನ ಕ್ರೀಡೆ ಕಬಡ್ಡಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕ್ಲಬ್ ವತಿಯಿಂದ ದಾನಿಗಳ ಸಹಕಾರದಿಂದ 37 ವರ್ಷದಿಂದ ನಿರಂತರವಾಗಿ ಕಬಡ್ಡಿ ಪಂದ್ಯಾಟ ನಡೆಸುತ್ತಾ ಬಂದಿದ್ದೇವೆ ಎಂದು ಹೇಳಿದರು. ಸಂದರ್ಭ ನಮ್ಮ ಅಭಿನಂದನೆ ಕೊಡಬಾರ್ದು. ಕಾರಣ ಒಂದು ವರ್ಷ నుంచి ಈ ಒಂದು ಭಾಗದ ಹೆಚ್ಚಿನ ಕಾರ್ಯಕ್ರಮದಲ್ಲಿ ಯಾರು ಪಾಲ್ಗೊಂಡಿಲ್ಲ. ಕಾರಣ ಒಂದು ವರ್ಷ నుంచి ಯಾರು ಬಂಟ್ವಾಳಗೂ ಒಂದು ರಾಜಕೀಯ ತೊಂದರೆ ಮಂದಿ ಬೊಕ್ಕ ನಿರಂತರ ಒಂದು ವರ್ಷ నుంచి ಈ ಭಾಗದ ತಿರುಗಲು ಕೂಡ ಪ್ರತಿಯೊಂದು ಕಾರ್ಯಕ್ರಮದ ತುಂಗಪಣ್ಣ ಹೂ ಕಾರ್ಯಕ್ರಮ ಇತ್ತಲ್ಲ ಪ್ರತಿಯೊಂದು ಎಕ್ಕಲ ಏನು ಬೈದಿನ ಎಂಜಿನಿಯರ್ ಆದರೆ ಇಲ್ಲಿ ಭಾರಿ ಸಂತೋಷವಾಗುವುದು 39 ವರ್ಷಗಳು ಇಲ್ಲಿ ಒಂದು ಸದಾದ ಮಟ್ಟದಲ್ಲಿ ಎತ್ತರ ಮಾತ್ರ ಒಂದು ಕೋರ್ಟ್ನು ಭಾರಿ ಒಂದು ರೂಪಕವಾಗಿ ಕೊಟ್ಟರು ಈ ಒಂದು ಕಬಡ್ಡಿ ಕೋರ್ಟ್. ಖಂಡಿತವಾದ ಯಾರು ಈ ಸಂದರ್ಭಗಳು ತುಂಗಪಣ್ಣಗಳ ಇತರ ಅಧ್ಯಕ್ಷರುಗಳ ಮಾತ್ರ ಆಶ್ವಾಸನೆ ಬರ್ತಾರೆ. ಸದ್ಯಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟು